ಕುತ್ತಾರು ಟೀಮ್ ಮಂಗಳೂರು ಈಗಲ್ಸ್ ದ 7ನೇ ವಾರ್ಷಿಕೋತ್ಸವ ಬೊಕ್ಕ ದೇಶದ 77ನೇ ಸ್ವಾತಂತ್ರ್ಯೋತ್ಸವನ ಅಂಗಾರಕಾಣೆ ನಡಪಾಯರು. ಪರಿಸರದ ಹಿರಿಯರು ರೊನಾಲ್ಡ್ ಫೆರ್ನಾಂಡಿಸ್ ಧ್ವಜಾರೋಹಣ ನಡಪಾಯರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ ಲೇಸ್ತ ಗುರ್ಕಾರ್ಮವೆಸದ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರಿಪಾಯರು. ಇಡೀ ದೇಶಾದ್ಯಂತ 77ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭನು ಅತ್ಯಂತ ಶ್ರದ್ಧೆಡು ಭಕ್ತಿಡಂಚನೆ ಮಾತ್ರ ನಮ್ಜಿ ರಾಷ್ಟ್ರೀಯ ಪರ್ವವಾದ ಇನಿ ಆಚರಣೆ ಮಂತದಿಲ್ಲ. ಯೋಜಿ ಸ್ವಾತಂತ್ರ್ಯದ ಯೋಜಿ ಕಾಲಘಟ್ಟಡು ದೇಶವು ಕೂಡ ಪ್ರಾಣ ತ್ಯಾಗ ಮಂತಿನ ಹಲವಾರು ಕಾರ್ಮಿಕರು ಶ್ರಮಿಕರು ಅಂಚನೆ ರೈತರು ಕೂಲಿ ಕಾರ್ಮಿಕರು ಮಿಗಣ ತ್ಯಾಗದ ಬಲಿದಾನದ ಮುಖಾಂತರ ಇನಿ ನಮ್ಮ ಸ್ವಾತಂತ್ರ್ಯ ಪಡೆಯ ದೇಶವು ಕೊನ್ನಂಚಿನ ಯೋಜಿ ಸ್ವಾತಂತ್ರ್ಯನು ನಮ್ಮ ಮಾತೆಲ್ಲ ಮುರಿಪಾವಿನ ಬಹಳ ಮುಖ್ಯವಾದನು. ಈ ನೆಲೆಟ್ಟು ದೇಶದಾದ್ಯಂತ ಉಪ್ಪಿನ ಯುವ ಜನತೆದ ಪಾಲು ಬಹಳ ಪ್ರಾಮುಖ್ಯವಾದ. ಈ ನಿಟ್ಟಿನಲ್ಲಿ ಯುವ ಜನತೆ ದೇಶವು ಪಡೆದಂಚಿನ ಸ್ವಾತಂತ್ರ್ಯನು ಅವೇನು ಕಳಿಸಿದಂಚ ಸ್ವಾತಂತ್ರ್ಯ ಒರಿಪಾವಿನ ಜವಾಬ್ದಾರಿ ನಮ್ಮ ಮಿತ್ತಿದಾತ್ರ ನಮ್ಮ ಮಾತೆಲ್ಲ ರಾಷ್ಟ್ರೀಯವಾದ ಅಂಚನೆ ದೇಶದ ಸಮಗ್ರತೆ ಬೊಕ್ಕ ಏಕತೆಯನ್ನು ಒರಿಪಾವಡು ದುಮ್ಮದ ದಿನಟು ನಮ್ಮ ಮಾತೆಲ್ಲ ದೇಶದ ಸಂವಿಧಾನ ಇಂಚಿನುಂಡ ದೇಶದ ಹೆಚ್ಚಿನ ಕಾನೂನುಂಡ ಈ ಮನ್ನದ ಸತ್ವ ಇಂಚಿನುಂಡ ಇದರ ಮಾತೆಲ್ಲ ನಮ್ಮ ಒರಿಪಾವಡು ದೇಶದಾಂತ ಉಪರಂಚಿನ ಹಲವಾರು ಸಮಸ್ಯೆಗಳಿಗೆ ಯೋಜಿ ನಮ್ಮಳಂಚಿನ ಸರ್ಕಾರಗಳು ಪೂರಕವಾದ ಸ್ಪಂದನೆ ಮಲ್ಪಡು. ಶಿಕ್ಷಣ ಉದ್ಯೋಗ ಅಂಚನೆ ಆರೋಗ್ಯ ಕ್ಷೇತ್ರಡು ನಮ್ಮನಾಗಿನ ಸರ್ಕಾರ ಜನಸಾಮಾನ್ಯರನ್ನ ಬದುಕಿಗೆ ಪೂರಕವಾದಂಚಿನ ಯೋಜನೆ ಕೊರಡು. ಪ್ರತಿಯೊಂದೆಲ್ಲ ಶಿಕ್ಷಣ ತಿಕ್ಕೊಡು ಅಂಚನೆ ಪ್ರತಿಯೊಂದು ವಿದ್ಯಾವಂತರಿಗೆ ಉದ್ಯೋಗ ತಿಕ್ಕೊಡು ಅಂಚನೆ ಜನಸಾಮಾನ್ಯರಿಗೆ ಪ್ರತಿಯೊಂದೆಲ್ಲ ಆರೋಗ್ಯದ ಒಂಜಿ ಹೆಂಚಿನ ಸವಲತ್ತುಂಡ ಐದು ಮಾತೆಲ್ಲ ತಿಕ್ಕೊಡು ಪಂಪಿನ ಸದಾಭಿಲಾಷದೊಟ್ಟಿಗೆ ಟೀಮ್ ಮಂಗಳೂರು ಈಗಲ್ಸ್ ಮಿತ್ರನ ಈ ಒಂಜಿ 7ನೇ ವರ್ಷದ ಹುಟ್ಟುಹಬ್ಬ ಬಹುಶಃ ಈ ಒಂಜಿ ಪರಿಸರಡು ಅತ್ಯಂತ ಸಮರ್ಪಕವಾದ ಅಂಚನೆ ಈ ಒಂದು ಪರಿಸರದ ಮಾತ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದನೆ ಮಾಡ್ತಂದು ಅಂಚನೆ ಅಕಲಿಂಚಿನ ಒಳ್ಳೆ ಥರದ ಅಕಲನ ಸಮಸ್ಯೆಗೆ ಸ್ಪಂದನೆ ಮಾಡ್ತಂದು ಅಕಲೊಟ್ಟಿಗೆ ಬೇರೆದು ಜನಸಾಮಾನ್ಯರಲ್ಲಿದ್ದು ಸಂಸ್ಥೆ ನನಾತ್ ದುಂಬು ಬರಡು ನಿಕ್ಲನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕೆಲಸ ಕಾರ್ಯಗಳು ಅತ್ಯಂತ ಈ ಒಂದು ಸಮಾಜವು ಅವಶ್ಯಕವಾದುಂಡು. ಈ ನಿಲಟ್ಟು ದುಮ್ಮದೋಷಡು ನನಾತ್ ಅಭಿವೃದ್ಧಿ ಕೆಲಸ ಮಲ್ಪಲೆ ಪಂಪನ ವಿನಂತಿ ಮಾಡ್ತಂದು ಸಂಸದ ಈ ಒಂದು ಕಾರ್ಯಕ್ರಮಗಳು ಹಲವಾರು ವರ್ಷದಿಂದ ನಾನು ಭಾಗವಹಿಸಲಿಲ್ಲ. ಈ ಸಂದರ್ಭಗಳು ನಿಮಗೆ ಮಾತೇ ಇಲ್ಲ ಶುಭಾಶಯ ಕೊಡೋದು. ದೇಶದ ಇದು 77ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭ ನಿಮಗೆ ಮಾತೇ ಇಲ್ಲ ಶುಭಾಶಯ ಕೊಡೊಂದು. ದಕ್ಷಿಣ ಕನ್ನಡ ಜಿಲ್ಲಾ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುಕುಮಾರ್ ತೊಕ್ಕೋಟು, ಕುಡ್ಲದ ನ್ಯಾಯವಾದಿಲು ಮನೋಹರ್, ಅಖಿಲ ಭಾರತ ವಕೀಲರ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ನಿತಿನ್ ಕುತ್ತಾರ್, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್, ಅಮ್ಲಮಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆಯರು ಶ್ರೀಮತಿ ಪ್ರತಿಭಾ ಶೆಟ್ಟಿ, ಉದ್ಯಮಿ ಕಾರ್ಯಕ್ರಮ ನಡಪಾಯರ ಸ್ಥಳಾವಕಾಶ ಒದಗಾಯನ ರಶೀದ್, ಇಂಚಿತಿ ಪ್ರಮುಖರು ಮಲ್ಲಬೆನೆರಾದ ಲೇಸ್ಟ್ ಪಾಲ್ಪಡೆದು ಸ್ವಾತಂತ್ರ್ಯೋತ್ಸವದ ಅಂಗವಾದ ನಡಪಾಯನ ಪಂತಗೊಬ್ಬಡು ಗೆಂದಿನಕ್ಲೆಗ್ ಇನಾಮ್ಲು ನೊಪ್ಪಿಯಾಯರು. ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಅಂಚನೆ 2ನೇ ಪಿಯುಸಿಡು 90% ಅಂಕ ಪಡೆಯಿನ ಟೀಮ್ ಮಂಗಳೂರು ಈಗಲ್ಸ್ ಸಂಸ್ಥೆದ ಸದಸ್ಯೆ ಕುಮಾರಿ ತನ್ವಿಯರಿಗೆ ಅಭಿನಂದನೆ ಸಂದಾಯರು. ಟೀಮ್
ಟೀಮ್ ಮಂಗಳೂರು ಈಗಲ್ ಸಂಸ್ಥೆದ ಗೌರವ ಅಧ್ಯಕ್ಷರು ಸದಾಶಿವ, ಗೌರವ ಸಲಹೆಗಾರರು ಜನಾರ್ದನ್ ಕುತ್ತಾರ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸಂಸದ ಕಾರ್ಯದರ್ಶಿ ಶ್ರವಣ್ ರಾಜ್ ಎಕ್ಕೊಂಡರು. ಸದಸ್ಯರು ಕಾರ್ತಿಕ್ ದೇಸೋಡಿ ಸಭೆ ಸ್ಥಾರಿಕೆ ಮಲ್ತೆರು. ಅಧ್ಯಕ್ಷರು ಪ್ರಶಾಂತ್ ದೇಸೋಡಿ ಸೊಲ್ಮೆ ಸಂದಾಯರು. ಹಾಗೆ ನಮ್ಮ ಜೊತೆ ಇರುವ ಇನ್ನೋರ ಅತಿಥಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಹರೀಶ್ ಮಂಡೋಳಿ ಅಧ್ಯಕ್ಷರು, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ಇನ್ನೋರ ಮುಖ್ಯ ಅತಿಥಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಶಿವಕುಮಾರ್ ತೊಕ್ಕೋಟು, ಜಿಲ್ಲಾ ಕಾರ್ಯದರ್ಶಿ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ಮತ್ತೊಬ್ಬ ಮುಖ್ಯ ಅತಿಥಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮನೋಹರ್ ನ್ಯಾಯವಾದಿ ಮಂಗಳೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ಇನ್ನೋರ್ವ ಅತಿಥಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಹರ್ಷವರ್ಧನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೋಟಿಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ವಂದನೆಗಳು. ಮತ್ತೊಬ್ಬರ ಮುಖ್ಯ ಅತಿಥಿ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಪ್ರತಿಭಾ ಶೆಟ್ಟಿ, ಆಶಾ ಸಂಗಮಕಾರರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಮ್ಲಮಕರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ಸಂಸ್ಥೆಯರಾದ ಶ್ರೀ ಜನಾರ್ದನ್ ಕೆ ಕುತ್ತಾರು ಹಾಗೂ ಸದಾಶಿವ ಮತ್ತು ನಿರೂಪಕರಾದ ಕಾರ್ತಿಕ್ ದೇಸೋಡಿ, ಇವರಿಗೂ ತುಂಬ ಹೃದಯದ ವಂದನೆಗಳನ್ನು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಊರಿನ ನಾಗರಿಕರೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟ MCR ರಂಜಸ್ ಕುತ್ತಾರ್, ಇವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಶ್ರೀ ರಶೀದ್ ಉದ್ಯಮಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಿಹಿ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಶ್ರೀ ಓಜೋಲ್ ಡಿಸೋಜ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಶ್ರೀ ಫ್ರಾನ್ಸಿಸ್ ಡಿಸೋಜ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನೃತ್ಯಾಭಿನಯ ಮಾಡುವ ಎಲ್ಲ ಮಕ್ಕಳಿಗೆ ಹಾಗೂ ನೃತ್ಯ ನಿರ್ದೇಶನ ಮಾಡಿದ ಎಲ್ಲ ಗುರುಗಳಿಗೆ ವಂದನೆಗಳು. ನಮ್ಮ ಸಂಸ್ಥೆಯ ಸದಸ್ಯರೆಲ್ಲರಿಗೂ ಹೃದಯಾಂತರಾಳದ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ನೀವಿದ್ದರೆ ನಾವು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.